ಮುಂಬಯಿಯ ಮೂಲ ನಿವಾಸಿ ಮೀನುಗಾರ ಕೋಲಿ ಜನಾಂಗದವರ ಮುಖ್ಯ ದೇವಿ ವೀರಮಾತಾ ಮುಂಬಾದೇವಿಯಿಂದ ಮುಂಬೈ ಪ್ರಶ್ನಾರ್ಹವಾಗಿದೆ. ಬಾಂಬ್ ಬಿಯಾಮ್ ಸಹಜ ಬಂದರು ಎಂಬ ಪೋರ್ಚುಗೀಸ್ ನುಡಿಯಿಂದ ಬಾಂಬೆ ಬಂದಿದೆ ಎನ್ನಲಾಗಿದೆ. ಸಾಲ್ಸೆಟ್ ದ್ವೀಪವನ್ನ ಕೇಂದ್ರವಾಗಿಟ್ಟುಕೊಂಡು ಪೋರ್ಚುಗೀಸರು ಇಲ್ಲಿ ವ್ಯಾಪಾರ ಆರಂಭಿಸಿದರು. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕನ ಕಾಲದಲ್ಲಿ ಇದು ಬೌದ್ಧ ಕೇಂದ್ರವಾಗಿ ಇತಿಹಾಸ ಪಡೆಯತೊಡಗಿತು. ನಾನಾ ಆಳ್ವಿಕೆ ಕಂಡ ಇಲ್ಲಿ ಅನಂತರ ಗಟ್ಟಿ ಇತಿಹಾಸ ಉಳಿಸಿ ಹೋದವರು ಚಾಲುಕ್ಯರು. 1534ರಲ್ಲಿ ಗುಜರಾತ್ ನವಾಬರನ್ನು ಬಸ್ಸೀನ್ ಈಗಿನ ವಸಾಯಿ ಒಪ್ಪಂದಕ್ಕೆ ಕಟ್ಟು ಬೀಳಿಸಿ ನೋನೋ ದ ಕುನ್ಹಾ ಈ ಪ್ರದೇಶವನ್ನ ಪೋರ್ಚುಗೀಸರದಾಗಿಸಿದ. 1580ರಲ್ಲಿ ಸ್ಪೇನ್ ದೇಶವು ಪೋರ್ಚುಗಲ್ ನಾಡನ್ನು ಸೇರಿಸಿಕೊಂಡುದರಿಂದ ಬಾಂಬೆ ಮೇಲೆ ಡಚ್ ಬ್ರಿಟಿಷರು ಬರತೊಡಗಿದರು. 1659ರಲ್ಲಿ 4ನೇ ಕಿಂಗ್ ಜಾನ್ ಇದರ ಮೇಲೆ ಹಕ್ಕು ಸ್ಥಾಪಿಸಿದ. ಬ್ರಿಟಿಷರು ಗುಜರಾತಿಗಳನ್ನು ಕರೆತರತೊಡಗಿದರು. ಇಂಗ್ಲೆಂಡಿನ ಯುವರಾಜ 2ನೇಯ ಚಾರ್ಲ್ಸ್ ಮತ್ತು ಪೋರ್ಚುಗೀಸ್ ರಾಜಕುಮಾರಿ ಕ್ಯಾಥರಿನ್ರ ಮದುವೆಗೆ ಮೇ 8, 1961ರಲ್ಲಿ ಪೋರ್ಚುಗೀಸರು ಇದನ್ನು ವರದಕ್ಷಿಣೆಯಾಗಿ ಬ್ರಿಟಿಷರಿಗೆ ನೀಡಿದ್ದರು. ಬ್ರಿಟಿಷರ ಕಾಲದಲ್ಲಿ ಬೆಳೆಯತೊಡಗಿದ ಬಾಂಬೆ 1995ರಲ್ಲಿ ಮುಂಬೈ ಆಗಿದೆ. ಬ್ರಿಟಿಷರು ದೇಶ ಬಿಡುವಾಗ ಕೂಡ ಗುಜರಾತಿಗಳ ಹಿಡಿತ ಇಲ್ಲಿ ಹೆಚ್ಚು ಇತ್ತು. ಗುಜರಾತಿಗಳು ಮುಂಬೈ ಪಡೆಯಲು ಹೋರಾಡಿದ್ದರು. ಆದರೆ ಮರಾಠಿಗರ ಹೋರಾಟದ ಕಾರಣ 1960ರಲ್ಲಿ ಅದು ಮಹಾರಾಷ್ಟ್ರಕ್ಕೆ ಸೇರಿತು. ಮುಂಬಯಿಯು ದೇಶದ ಹಣಕಾಸು ರಾಜಧಾನಿಯಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಂಬೈ. Pull up the hands and the feel no fear. I dig a don. I sick a don. Take it on the row and the show and the pull up the face and Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.